ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ, ದಲಿತ, ಕಾರ್ಮಿಕ ಹಾಗೂ ಜನ ವಿರೋಧಿ ಮಸೂದೆಗಳನ್ನು ಹಿಂತೆಗೆಯಲು ಆಗ್ರಹಿಸಿ ಭಾರತೀಯ ಕೃಷಿ ಪರಂಪರೆಯನ್ನ ಹಾಗೂ ಸಂಪತ್ತನ್ನು ಉಳಿಸುವ ಸಲುವಾಗಿ ಮಂಗಳೂರಿನಲ್ಲಿ ವಾಹನ ಜಾಥಾ ಸಮಾರೋಪ ಸಮಾರಂಭವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಮತ್ತು ರೈತ, ದಲಿತ, ಕಾರ್ಮಿಕ ಜನಪರ ಚಳವಳಿಗಳ ಒಕ್ಕೂಟದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಾಹನ ಜಾಥಾ ಮತ್ತು ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಇಂದು ಮಂಗಳೂರಿನ ಪುರಭವನದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು. ಸಮಾರೋಪಕ್ಕೂ ಮೊದಲು ಮಂಗಳೂರು ನಗರದಲ್ಲಿ ರೈತ ಮುಖಂಡರು ಮೆರವಣಿಗೆಯನ್ನ ನಡೆಸಿದ್ರು. ಹೈಟೆಕ್ ಕೃಷಿ ತಂತ್ರಜ್ಞಾನ ಬಳಸ್ತಾರೆ, ರ್ಯಾಬೋಟ್ಸ್ ಅನ್ನು ಬಳಸ್ತಾರೆ, ಕಂಪ್ಯೂಟರ್ಸ್ ಅನ್ನು ಬಳಸ್ತಾರೆ, ಡ್ರೋನ್ಸ್ ಅನ್ನು ಬಳಸ್ತಾರೆ. ಕೆಲವ ಕುಶಲತೆ ಇರ್ತಕ್ಕಂಥ 10-15 ಜನ ಕೆಲಸಗಾರನ್ನ ಇಟ್ಕೊಂಡು ಸಾವಿರಾರು ಎಕರೆ ಜಮೀನನ್ನ ಅವರು ಕೃಷಿ ಮಾಡ್ತಾರೆ. ಆ ರೀತಿ ಕೃಷಿ ಮಾಡೋದ್ರಿಂದ ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗ ಉತ್ಪಾದನೆ ಆಗೋದಿಲ್ಲ, ಸೃಷ್ಟಿ ಆಗೋಲ್ಲ. ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗಗಳು ಕಡಿಮೆ ಆದಾಗ ಅವ್ರ ನಗರಗಳಿಗೆ ಬರಬೇಕು. ನಗರಗಳಿಗೆ ವಲಸೆ ಬಂದಾಗ ಅವ್ರಿಗೇನು ಒಳ್ಳೆ ಕೆಲಸ ಸಿಗುತ್ತಾ ಇಲ್ಲ. ಅವ್ರ ಕೊಳಚೇತ ಪ್ರದೇಶಗಳಲ್ಲಿ ಜೀವನ ಸಾಗಿಸ್ಬೇಕಾಗ ಎರಡತ್ತು ಊಟಕ್ಕೂ ಕೂಡ ಬಹಳ ದೊಡ್ಡ ಹೋರಾಟ